ರಾಜ್ಯದಲ್ಲೇ ಭಾರಿ ಸದ್ದು ಮಾಡಿರುವ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ನವರಾತ್ರಿ ಸಂದರ್ಭ ವೇಷಧಾರಿಗಳಿಗೆ ಒಂದು ಕಾನ್ಸೆಪ್ಟ್ ಆಗಿ ಮಾರ್ಪಟ್ಟಿದೆ. ಶ್ರೀ ಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ, ನವರಾತ್ರಿ ಸಂದರ್ಭ ವಿವಿಧ ವೇಷಗಳನ್ನು ಕರಾವಳಿ ಭಾಗದಲ್ಲಿ ಹಾಕಲಾಗುತ್ತದೆ. ಈ ಮೂಲಕ ಒಂದು ಕಡೆಯಿಂದ ಕೆಲ ಕಲಾವಿದರು ಹರಕೆ ರೂಪದಲ್ಲಿ ಸೇವೆ ನೀಡಿದ್ರೆ ಮತ್ತೆ ಕೆಲವರಿಗೆ ಇದು ಸಂಪಾದನೆಯ ಮಾರ್ಗ. ಉಡುಪಿಯ ಗ್ರಾಮೀಣ ಭಾಗದಲ್ಲಿ ಯಮಧರ್ಮರಾಯ ಮತ್ತು ರೇಣುಕಾಸ್ವಾಮಿಯ ವೇಷ ಎಲ್ಲರನ್ನೂ ಸೆಳೆಯುತ್ತಿದೆ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಪಡುಬಿದ್ರೆಯಲ್ಲಿ ದಸರಾ ಹಿನ್ನೆಲೆಯ ವಿಶೇಷವಾಗಿ ವೇಷಧಾರಿಗಳಿಬ್ಬರು ರೇಣುಕಾಸ್ವಾಮಿ ಹಾಗೂ ಯಮರಾಜನ ವೇಷ ಧರಿಸಿದ್ದು ಸದ್ಯಕ್ಕೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ವಿಶೇಷ ಏನಪ್ಪಾ ಅಂದ್ರೆ ವಿಡಿಯೋ ತುಣುಕಿನಲ್ಲಿ ರೇಣುಕಾಸ್ವಾಮಿ ಹಾಗೂ ಯಮರಾಜನ ವೇಷ ಧರಿಸಿದ ವೇಷಧಾರಿಗಳು ತುಳುವಿನಲ್ಲಿ ಮಾತನಾಡುವುದನ್ನು ನೀವಿಲ್ಲಿ ನೋಡಬಹುದು. ಕರ್ನಾಟಕನೇ ನಡಗಾದೀತಿನ ಒಂಜಿ ಕುಲೆ ರೇಣುಕಾಸ್ವಾಮಿನ ನನ್ನ ಜನ ಉಳ್ಳೇರ್ಗೆ ಈ ಬುಲಿಪಚ್ಚಿ ಎಲ್ಲಾನು ಭೂಮಂಡಲದ ಕುಲ್ಲರೆ ಬರ್ತದೆ. ಇವಾಗ ಚಿತ್ರ ಮಿಷ ಮಲ್ತು ಕೇರ್ತೀರಿ, ಚಿತ್ರ ಮಿಷ ಮಲ್ತು ಕೇರ್ತೀರಿ ಮನ ಈ ಕುಲೆ ನನ್ನ 2 ಜನ ಉಳ್ಳೇರಿಗೆ ನನಗೆ ಎಷ್ಟು ಜನ ಉಳ್ಳೇರ 2 ಜನ ಉಳ್ಳೇರಿಗೆ ನನ್ನ ಒಂದು ಭಯಂಕರವಾಯಿನ ಕುಲ ನಮ್ಮ ಕರ್ನಾಟಕ ದೇಶನೇ ಇಡೀ ನಡ್ಗಾಬಿಡ್ತೀನ. ಒಂದು ರೇಣುಕಾಸ್ವಾಮಿನ ಕುಲ ಭಯಂಕರವಾಯಿನ ವಿಚಿತ್ರವಾಯಿನ ಒಂದು ಕುಲ ಒಂದು ಚಿತ್ರ ಮಲ್ತು ಕೇರ್ತೀರಿ ನಾನಾ ಮುಂಟು ಮಲ್ತು ಕೇರ್ತೀರಿ. ಈ ಮಗಲ ಒಂಚೂರು ಮೊಬೈಲ್ ಫೇಸ್ಬುಕ್ ಮತ ಇತ್ತೆ ಮೇಲೆ ಒಂಚೂರು ಬೋತಿನ ಮತ ಹೆಚ್ಚಾತನ ಅಂಚ ಅದು ಕರೆಕ್ಟ್.